ಪುರೋಹಿತರಾದ ಪುಗರ್ತಿನ ಪಡೆದಿತ್ತಿನ ಉಳ್ಳಾಲ ಮಾಸ್ತಿಕಟ್ಟದ ಭಾಸ್ಕರ್ ಉಡುಪೇರು ಸೋಮವಾರ ವಿಧಿವಶರಾದರು. ಉಳ್ಳಾಲ ಮಾಸ್ತಿಕಟ್ಟೆ ನಿವಾಸಿ ಪುರೋಹಿತರು ಭಾಸ್ಕರ್ ಉಡುಪ ಸೋಮವಾರ ಮಧ್ಯಾಹ್ನ ದೇವರನ ಪಾದ ಸೇರಿದರು. ಮೃದು ಸ್ವಭಾವದ ಸರಳ ಸಜ್ಜನಿಕದ ಭಾಸ್ಕರ್ ಉಡುಪೇರು ತೊಕ್ಕೋಟು ಅಂಬಾವನ ಶ್ರೀ ನಾಗಕನ್ನಿಕ ಶ್ರೀ ವಿಠೋಬಾ ರುಕುಮಾಯಿ ಭಜನಾ ಮಂದಿರ, ತೊಕ್ಕೋಟು ಗಣೇಶ್ ನಗರ ಶ್ರೀ ಗಣಪತಿ ಮಂದಿರ, ಉಳ್ಳಾಲ ರಾಧಾಕೃಷ್ಣ ಪ್ರೇಮೋದಯ ಮಂದಿರ, ಉಳ್ಳಾಲ ಬೈಲ್ ಶ್ರೀ ವೈದ್ಯನಾಥ ದೇವಸ್ಥಾನ ಸೇರಿನಂಚ ಈ ಪರಿಸರ ಹೆಚ್ಚಿನ ಧಾರ್ಮಿಕ ಕೇಂದ್ರಗಳು ಪುರೋಹಿತರಾದ ಮಾತ್ರೆಗಳ ಆತ್ಮೀಯರಾದಿತ್ತೇರು. ದೀರ್ಘಕಾಲ KSRTC ಸಂಸ್ಥೆಯ ಸೇವೆ ಸಲ್ಲಿಸಾಯಿನ ಭಾಸ್ಕರ್ ಉಡುಪೇರು ತನ್ನ ಮೆಗ್ಗನ ಅಗಲುವಿಕೆರ್ದು ಬೊಕ್ಕ ತಂಕಲ್ನ ಪಾರಂಪರ್ಯ ಪುರೋಹಿತ ಸೇವೆಯನ್ನು ದುಂಬರಿಸಾರೆ ಸ್ವಯಂ ನಿವೃತ್ತಿ ಪಡೆದು ಪೌರೋಹಿತ್ಯನ್ನು ದುಂಬರಿಸಾದು ಇಂಚ ಮುಟ್ಟಲ ಸೇವೆ ಸಲ್ಲಿಸಾವುದಿತ್ತೇರು. ಬೊಡೆದಿ ಒಂಜಿ ಪೊಣ್ಣು ಒಂಜಿ ಆಣು ಸೇರಿನಂಚ ರಡ್ಡು ಜೋಕುಳು ಅಪಾರ ಬಂಧು ಬಳಗನು ಅಗಲ್ನ ಭಾಸ್ಕರ್ ಉಡುಪೇರಿನ ಅಗಲುವಿಕೆಗೆ ಗಣ್ಯರು ಪ್ರಮುಖರು ಸಂತಾಪವನ್ನು ಸೂಚಿಸಾದರು.